ಮಂಗಳೂರಿನಲ್ಲಿ ಡ್ಯಾನ್ಸ್ ಮೂವ್ಸ್ಗಳ ಮೂಲಕ ಗುರುತಿಸಿಕೊಂಡ ಸೆಕ್ಯೂರಿಟಿ ಗಾರ್ಡ್ ಕೆಲಸದ ಜೊತೆಗೆ ಜನರ ಮನ ಗೆಲ್ತಾ ಇರುವ ಡಾನ್ಸಿಂಗ್ ಸ್ಟಾರ್ ಕಲಿಕೆ ಮತ್ತು ಉದ್ಯೋಗದ ಜೊತೆಗೆ ಕನಸನ್ನ ಬೆಳೆಸ್ತಾ ಇರುವ ಈ ಯುವಕನ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಹೌದು, ನೀವು ನೋಡ್ತಾ ಇರುವ ಇವರ ಹೆಸರು ಅಂಕಿತ್ ಶರ್ಮಾ. ಮೂಲತಃ ಉತ್ತರ ಪ್ರದೇಶದ ರಾಣಿಪುರ ನಿವಾಸಿ. ಕಳೆದ 5 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿರುವ ಅಂಕಿತ್ ವಿದ್ಯಾಭ್ಯಾಸದ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೂಡ ಮಾಡ್ತಿದ್ದಾರೆ. ಆದರೆ ಬಿಡುವಿನ ವೇಳೆಯಲ್ಲಿ ತಾನೇ ಕಂಪೋಸ್ ಮಾಡಿದ ಡಾನ್ಸ್ ಮೂವ್ಸ್ಗಳ ಮೂಲಕ ಗ್ರಾಹಕರ ಗಮನ ಸೆಳೆಯುತ್ತಿದ್ದಾರೆ. ಮಂಗಳೂರಿನ ಕದ್ರಿಯ ಕದ್ರಿ ಕೆಫೆಯಲ್ಲಿ ಸದ್ಯ ಕೆಲಸ ಮಾಡ್ತಾ ಇರುವ ಜೊತೆಗೆ ಬಿಡುವಿನ ವೇಳೆಯಲ್ಲಿ ವಿಶೇಷ ಭಂಗಿಯ ನೃತ್ಯ ಪ್ರದರ್ಶಿಸಿ ಅದರ ತುಣುಕುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಕೂಡ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗೆ ಅಪ್ಲೋಡ್ ಮಾಡುವ ವಿಡಿಯೋಗಳಿಗೆ ಹೆಚ್ಚಿನ ವೀಕ್ಷಣೆಗಳು ಕೂಡ ಬರ್ತಾ ಇರುವುದು ವಿಶೇಷ. ಇನ್ನು ಅಂಕಿತ್ನ ಪ್ರತಿಭೆಗೆ ಕದ್ರಿ ಕೆಫೆಯ ಮಾಲಕರು ಹಾಗೂ ಸಿಬ್ಬಂದಿಯ ಸಂಪೂರ್ಣ ಬೆಂಬಲವಿದೆ. ನಿತ್ಯ ಅಸಂಖ್ಯಾತ ಗ್ರಾಹಕರ ನಡುವೆ ಪ್ರೀತಿಯಿಂದ ವಿನಮ್ರವಾಗಿ ನಡೆದುಕೊಳ್ಳುವ ಅಂಕಿತ್ ಅವರ ನಗುಮೊಗ ಹಾಗೂ ಸ್ಟೆಪ್ಸ್ಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸ್ಟಾರ್ ಆಗಿದ್ದಾರೆ. ನಾವು ಕಳೆದ 3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ. ನಾವು ಅಂದರೆ ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಾಧಾರಣ ಅವರು ಒಬ್ಬರು ಕಾರ್ ಪಾರ್ಕಿಂಗಲ್ಲಿ ಇರಲಿ, ಕಸ್ಟಮರನ್ನು ಸರ್ವಿಸ್ ಮಾಡೋದಿರಲಿ, ಎಲ್ಲದರಲ್ಲಿ ಒಳ್ಳೆ ಇದು ಮಾಡ್ತಿದ್ದಾರೆ. ಸ್ಪೆಸಿಫಿಕಲಿ ಕಸ್ಟಮರ್ಸನ್ನು ಒಳ್ಳೆ ಮಾಡಿ ಹಿಡಿದಿಡ್ತಾರೆ. ಮತ್ತು ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಫ್ರೀ ಟೈಮಲ್ಲಿ ಒಂದು ಹಾಬೀಸ್ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಡ್ಯಾನ್ಸ್ ಮಾಡೋದಾ ಅಲ್ಲ ಸ್ವಲ್ಪ ಏನೋ ಓದ್ಕೊಳ್ಳೋದಾ ಅದೆಲ್ಲ ಮಾಡ್ತಾ ಇರ್ತಾರೆ. ಅದೊಂದು ಗೊತ್ತಾಗಿ ಒಂದು 5-6 ತಿಂಗಳಾಯಿತು ಒಂದೊಂದು ವೀಡಿಯೋಸ್ ಆಗ್ತಾಯಿದ್ದ. ಹಾಗೆ ಗೊತ್ತಾಗಿ ನೋಡಿ ಈಗ ಸ್ವಲ್ಪ ವೈರಲ್ ಎಲ್ಲ ಆಯಿತು. ಅದರಿಂದ ಸ್ವಲ್ಪ ಫೇಮ್ ಎಲ್ಲ ಬರ್ತಾ ಉಂಟು. ನಾವೀಗ ಅವನಿಗೆ ಬೇಕಾದದ್ದು ಏನಾದರೂ ಸಪೋರ್ಟಿಂಗ್ ಆ್ಯಕ್ಷನ್ಸ್ ಏನಾದರೂ ಬೇಕಾದರೆ ಅದು ನಾವು ಸಪೋರ್ಟ್ ಕೊಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ಸ್ ಈಗ ಕಸ್ಟಮರ್ಸ್ನವರೆಲ್ಲ ಬರ್ತಾರೆ. ಸೊ ಅವನಿಗೆ ಇಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆಲ್ಲ ಏನಾದರೂ ಇದ್ದರೆ ಸೊ ವಿ ಗಿವ್ ಅನ್ ಆಪರ್ಚುನಿಟಿ ಕೊಡ್ತೇವೆ. ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಒಳ್ಳೆಯವ ಎಲ್ಲ ಮಾಡ್ತಿದ್ದಾನೆ. ಹಾಗೆ ಈಗ ಇದು ಎಲ್ಲ ಕಸ್ಟಮರ್ ಸಪೋರ್ಟಲ್ಲಿಯೇ ಸ್ವಲ್ಪ ಎದುರಾಗಿ ಎಲ್ಲ ವೈರಲ್ ಆಗಿ ಎಲ್ಲ ಆಯಿತು. ಜನಗಳೆಲ್ಲ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಂಕಿತ್ ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಲೇ ಮುಗಿಸಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚು ಕಲಿಯುವ ಮತ್ತು ಸಾಧನೆ ಮಾಡುವ ಗುರಿ ಹೊಂದಿದ್ದಾರೆ. ಇನ್ನು ತನ್ನ ಊರಿನಲ್ಲಿ ಅಗತ್ಯ ಸ್ಪಂದನೆ ಸಿಗದಿದ್ರೂ ಮಂಗಳೂರಿನಲ್ಲಿ ಸದ್ಯ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆಗ್ತಾ ಇರುವ ಇವರ ಡಾನ್ಸ್ ವಿಡಿಯೋಗಳು ಯುವ ಜನತೆಯ ಮನಗೆದ್ದಿವೆ. ಮುಂದಿನ ದಿನಗಳಲ್ಲಿ ಡಾನ್ಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎಂಬುದು ಕನಸು ಎನ್ನುತ್ತಾರೆ ಅಂಕಿತ್. और एक्चुअली मुझे यहाँ 5 साल हो गए काम करते करते 5 साल। मैं ओनस होटल से स्टार्टिंग से इधर वॉचमैन का काम करता हूँ। और डांस तो मुझे बचपन से ही आता है, छोटे पर से। मैं कभी डांस क्लास तक गया नहीं, इसलिए थोड़ा अभी इधर डांस करना स्टार्ट किया है। इधर यहाँ के सर मंगलूर के लोग बहुत अच्छे हैं सर। यहाँ के मंगलूर के लोग बहुत अच्छे हैं। यहाँ कस्टमर जो है कद्री कैफ़े का, उन्होंने फुल मेरा सपोर्ट किया है। नहीं सब यूपी का रहने। वहाँ पे जो है सपोर्ट आदमी लोग करते नहीं इतना। वहाँ का आदमी सोचता नहीं कि इतना आगे वो बढ़ने का, ये करने का। यहाँ क्योंकि यहाँ के मंगलूर के लोग ऐसे नहीं हैं। वो हमने 2-3 डांस का वीडियो डाला था। यहाँ के मंगलूर ने आपस में शेयर किया, ये इसको जानते हो भाई, इसको जानते हो। उन्होंने मिलके मेरा सपोर्ट किया। यहाँ मंगलूर के सर लोग बहुत अच्छे हैं, खासकर मेरे ओनर भी अच्छे हैं, उन्होंने मेरा सपोर्ट किया। मैनेजर भी अच्छे हैं, उन्होंने मेरा पूरा सपोर्ट किया। पढ़ाई भी करेंगे, काम भी करेंगे, इधर डांस भी करेंगे। इधर किधर भी एडमिशन किया है आप? ऑनलाइन किया? नहीं, एक्चुअली हम यूपी से ही एडमिशन वहीं पे है। मेरा ऑनलाइन क्लास चलता है। मैं यूट्यूब में पढ़ाई करता हूँ। इधर थोड़ा बहुत एक घंटे शाम में बस 1-आधा घंटे पढ़ाई करके यूट्यूब पे क्लास देख के एग्ज़ाम देने के लिए जाता हूँ। डांस क्लास अपना जाने के लिए इतना टाइम सर नहीं है मेरे पास ना। कर सकते हैं यूट्यूब पे देख के, ऐसे देख के हम कर सकते हैं सर। वीडियो से देखते भी हैं। एक्चुअली हमें स्टार्टिंग से आता है ना, थोड़ा 5 साल से डांस सब नहीं किया, थोड़ा तो आता है। अभी मैंने स्टार्ट किया है, अभी
कोई भी सॉन्ग बजाएंगे हम डांस कर सकते हैं, कोई भी सॉन्ग बजाएंगे। ಸಾಧಿಸುವ ಛಲ, ದೃಢ ವಿಶ್ವಾಸ ಹೊಂದಿದ್ದರೆ ಯಾವುದನ್ನು ಸಾಧಿಸಬಹುದು ಎಂಬುದಕ್ಕೆ ಅಂಕಿತ್ ಉದಾಹರಣೆ. ಕೆಲಸದ ಜವಾಬ್ದಾರಿಯ ಜೊತೆಗೆ ಹವ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಅಂಕಿತ್ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅಹಮದ್ ಬಾವಾ ವಾಮಂಚೂರು, ದೈಜಿವಲ್ ನ್ಯೂಸ್.